ಆಶಾ ಜ್ಯೋತಿಯ ವತಿಯಿಂದ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಎಂಬ ಕಾರ್ಯಕ್ರಮವನ್ನು ದಿವ್ಯಾಂಗರಿಗಾಗಿ ಆಯೋಜಿಸಲಾಗುತ್ತಿದೆ. ಜನವರಿ 13ರಂದು ಮಂಗಳೂರಿನ ಕೇಂದ್ರ ಹೈಸ್ಕೂಲ್ ಮೈದಾನದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಅಧ್ಯಕ್ಷರಾದ ಶ್ರೀನಿವಾಸ್ ರಾವ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ಸೇವಾ ಭಾರತಿ ಮಂಗಳೂರು ಕಳೆದ 25 ವರ್ಷಗಳಿಂದ ದಿವ್ಯಾಂಗರ ಜೀವನ ಸುಧಾರಿಸಲು ಶ್ರಮಿಸುತ್ತಿದೆ. ತನ್ನ ಅಂಗಸಂಸ್ಥೆಗಳ ಮೂಲಕ ಅವರಿಗೆ ಶಿಕ್ಷಣ, ತರಬೇತಿ, ಚಿಕಿತ್ಸೆ ಇತ್ಯಾದಿ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುತ್ತಿದೆ. ಇದೀಗ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು. ಆದಿತ್ಯವಾರ ನಮ್ಮ ಕೇಂದ್ರ ಹೈಸ್ಕೂಲ್ ಮೇನ್ನಲ್ಲಿ ಆಶಾ ಜ್ಯೋತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ದಿವ್ಯಾಂಗರಿಗೆ ಮನೆಯಿಂದ ಹೊರಗೆ ಬರಲಿಕ್ಕೆ ಕಷ್ಟ ಆಗ್ತದೆ, ಆದರೆ ಅವರನ್ನೆಲ್ಲ ಒಂದು ಸಲ ಕರೆದು ಅವರಿಗೆ ಒಂದು ಒಳ್ಳೆಯ ಮನಸ್ಸಿಗೆ ಸಂತೋಷವನ್ನು ಕೊಡುವಂತಹ ಕಾರ್ಯಕ್ರಮ ಆಗಬೇಕಂತ ಹೇಳಿ ನಾವು 18 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಕೇಂದ್ರ ಹೈಸ್ಕೂಲ್ ಮೇಯ್ನ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮ ನಡೀತದೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು, ಬರಬೇಕು. ಆ ಕಾರ್ಯಕ್ರಮ ಅನಂತರ ಮಾಹಿತಿ ನೀಡಿದ ಸೇವಾ ಭಾರತಿ ಅಧ್ಯಕ್ಷೆಯಾದ ಸುಮತಿ ಶೆಣೆಯಪುರ, ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಹಾಡುವುದು, ಕುಣಿಯುವುದು, ಸ್ಪರ್ಧೆ, ಆಟೋಟಗಳಲ್ಲಿ ಭಾಗವಹಿಸುವುದು, ಕುದುರೆ ಸವಾರಿ ಸಹಿತ ಅನೇಕ ಮೋಜಿನ ಆಟೋಟಗಳ ವ್ಯವಸ್ಥೆ ಇರುತ್ತದೆ. ಕೇಂದ್ರ ಹೈಸ್ಕೂಲ್ನ ಮೈದಾನದಲ್ಲಿ ಬೆಳಿಗ್ಗೆ 9ಕ್ಕೆ ಮೇಳದ ಉದ್ಘಾಟನೆ ನಡೆಯಲಿದೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಮನೋರಂಜನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಬೆಳಿಗ್ಗೆ ಉದ್ಘಾಟನೆ ಆಗ್ತದೆ. ಉದ್ಘಾಟನೆ ಆದ ಮೇಲೆ ಅಲ್ಲಿ ನಾವು ಒಂದು ಜಾತ್ರೆಯ ವಾತಾವರಣವನ್ನು ಕಲ್ಪಿಸಿದ್ದೇವೆ. ಹಲವಾರು ಸ್ಟಾಲ್ಗಳನ್ನು ನಾವು ಇಟ್ಟಿದ್ದೇವೆ. ಅಲ್ಲಿ ಜಾತ್ರೆಯ ಹಾಗೆ ಒಂದ್ ಕಡೆಯಲ್ಲಿ ಬಚ್ಚಂಗಾಯಿ, ಒಂದ್ ಕಡೆಯಲ್ಲಿ ನೆಲಗಡ್ಲೆ, ಮತ್ತೊಂದು ಕಡೆಯಲ್ಲಿ ಪೋಡಿ, ಮತ್ತೊಂದು ಕಡೆಯಲ್ಲಿ ಚರ್ಮುರಿ, ಮತ್ತೊಂದು ಕಡೆಯಲ್ಲಿ ನಂದಿನಿಯವರದ್ದು ಮಜ್ಜಿಗೆ, ಹೀಗೆ ಸುಮಾರು 18 ಅಥವಾ ಅದಕ್ಕಿಂತ ಹೆಚ್ಚು ಸ್ಟಾಲ್ಗಳನ್ನು ನಾವು ಅಲ್ಲಿ ಇಟ್ಟಿರ್ತೇವೆ. ಆಮೇಲೆ ಇನ್ನು ಜಾತ್ರೆಯಲ್ಲಿ ಇದ್ದ ಹಾಗೆ ತಿರುಗುವ ತೊಟ್ಟಿಲು, ತಿರುಗುವ ಕುದುರೆ, ಅದು ಸಹ ನಾವಲ್ಲಿ ವ್ಯವಸ್ಥೆ ಮಾಡ್ತೇವೆ. ಈ ಮಕ್ಕಳಿಗೆ ಹೆದರಿಕೆ ಆಗ್ತದೆ ಅದರಲ್ಲಿ ಕೂತ್ಕೊಳ್ಳಿಕ್ಕೆ. ನಮ್ಮಲ್ಲಿ ವಾಲಂಟಿಯರ್ಸ್ ಇದ್ದಾರೆ, ಅವರವರನ್ನ ಕರ್ಕೊಂಡು ಬಂದು ಆ ಜಾತ್ರೆಯಲ್ಲಿ ಇರುವಂತಹ ತಿರುಗುವ ತೊಟ್ಟಿಲಲ್ಲಿ, ತಿರುಗುವ ಕುದುರೆಯಲ್ಲಿ ಅವರನ್ನ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿಯವರಾದ ಡಾಕ್ಟರ್ ಮುರಳೀಧರ್ ನಾಯಕ್, ಖಜಾಂಜಿ ಕೆ ವಿಶ್ವನಾಥ್ ಪೈ, ಸಾವಿತ್ರಿ ಎಸ್ ರಾವ್ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.